ಮುದರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಂತೂರಿನಲ್ಲಿ ಕಾರ್ಯಾಚರಿಸ್ತಾ ಇರುವ ಎಂಸ್ಯಾಂಡ್ ಘಟಕದ ವಿರುದ್ಧ ಬಂದ ದೂರಿನ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಸಮಿತಿ ಪರಿಶೀಲನೆಗಾಗಿ ಹೋದಾಗ ಅದರ ಮಾಲಕ ಬಿಜು ಎಂಬಾತ ಬೆದರಿಕೆ ಒಡ್ಡಿದ್ದಲ್ಲದೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾನೆ ಅಂತ ಪಿಡಿಒ ಜಯಂತ್ ಎನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹೊರ ರಾಜ್ಯದಿಂದ 5 ಮಂದಿ ಕಾರ್ಮಿಕರು ಎಂಸ್ಯಾಂಡ್ ಘಟಕಕ್ಕೆ ಕೆಲಸಕ್ಕಾಗಿ ಆಗಮಿಸಿದ್ದಾರೆ ಎನ್ನುವಂತಹ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಚಿಸಲಾದ ಟಾಸ್ಕ್ ಫೋರ್ಸ್ ಸಮಿತಿ ಸದಸ್ಯರೊಂದಿಗೆ ನಾನು ಯುಪಿಸಿಎಲ್ ಹಾರು ಬೂದಿ ಶೇಖರಣಾ ಘಟಕದ ಬಳಿಯಲ್ಲಿ ಹಾರು ಬೂದಿಯಿಂದ ಮಣ್ಣು ಬೇರ್ಪಡಿಸುವಂತಹ ಎಂಸ್ಯಾಂಡ್ ಘಟಕಕ್ಕೆ ಹೋಗಿದ್ದೆ. ಈ ವೇಳೆ ಹಾರು ಬೂದಿ ಪರಿಸರದಲ್ಲಿ ಹಾರಾಡ್ತಾ ಇದ್ದು ಸರ್ಕಾರದ ಆದೇಶವನ್ನ ಪಾಲಿಸದೆ ಬೇಕಾಬಿಟ್ಟಿಯಾಗಿ ಘಟಕ ನಡೆಸ್ತಾ ಇದ್ದು ಅಲ್ಲದೆ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಕಾರ್ಮಿಕರು ಯಾವುದೇ ಸಾಮಾಜಿಕ ಅಂತರ ಸಹಿತ ಮುಖಕ್ಕೆ ಮಾಸ್ಕ್ ಕೂಡ ಹಾಕದೇ ಇದ್ದುದು ಕಂಡುಬಂದಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ನಮ್ಮ ಕಂಪನಿ ನಮ್ಮ ಇಷ್ಟ, ನಮಗೆ ಹೇಗೆ ಬೇಕೋ ಹಾಗೆ ಕಂಪನಿ ನಡೆಸ್ತೇವೆ, ಅದನ್ನು ಕೇಳೋದಕ್ಕೆ ನೀವ್ಯಾರು, ನಿಮ್ಮ ಯಾವ ಸಮಿತಿ ಅಗತ್ಯವೂ ನಮಗಿಲ್ಲ, ನಿಮಗೆ ನಮ್ಮ ಯಾವುದೇ ದಾಖಲೆ ಪತ್ರಗಳನ್ನು ಕೂಡ ತೋರಿಸೋದಿಲ್ಲ, ಏನು ಮಾಡೋಕ್ಕಾಗುತ್ತೋ ಮಾಡಿ, ಮುಂದೆ ನನ್ನ ಘಟಕಕ್ಕೆ ಬಂದರೆ ನಾವು ಸುಮ್ಮನಿರೋಲ್ಲ ಎನ್ನುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಈ ಘಟಕ ಅನಧಿಕೃತವಾಗಿದ್ದು ನಮ್ಮ ಗ್ರಾಮ ಪಂಚಾಯತ್ ಭೂ ಮತ್ತು ಗಣಿ ಇಲಾಖೆ ಸಹಿತ ಯಾವುದೇ ಇಲಾಖೆಗಳ ಪರವಾನಗಿಯನ್ನು ಪಡೆದಿಲ್ಲ. ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟಕದ ಮಾಲಕ ಬಿಜು ಸಹಿತ ಇತರರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮುದರಂಗಡಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಜಯಂತ್ ಎನ್ ಪಡುಬಿದ್ರಿ ಠಾಣೆಗೆ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷನಾಗಿದ್ದೇನೆ. ನಾವೀಗ ಇಲ್ಲಿ ಎಲ್ಲೂ ಮುದರಂಗಡಿ ಗ್ರಾಮ ಪಂಚಾಯತಿಯಲ್ಲಿ ಆ್ಯಶ್ ಇದು ಹಾಕ್ತಾ ಇದ್ದಾರೆ UPCL ಅವರು. ಇದರಲ್ಲಿ ಬೀಜು ಎಂದೊಬ್ಬ ಜನ ಒಂದು ಘಟಕ ಮಾಡಿ ನೀರಲ್ಲಿ ಇಡದೆ ಮೇಲ್ಗಡೆ ಇಟ್ಟು ಎಲ್ಲ ಕಡೆಗೆ ಊರಿಗೆ ತುಂಬ ತೊಂದರೆ ಕೊಡ್ತಾನೆ. ಇದನ್ನು ನಿಜವಾಗಿ ಇದನ್ನು ನೀರಿನ ಅಡಿಯಲ್ಲಿ ಇಡಬೇಕಿತ್ತು, ನೀರಿನ ಅಡಿಯಲ್ಲಿ ಇರಲಿಲ್ಲ. ಇದನ್ನು ಈಗ ಮೇಲ್ಗಡೆ ಇದರ ಧೂಳಿನಿಂದ ನಮ್ಮ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತಾ ಉಂಟು ಅಂತ. ಈ ಬಗ್ಗೆ ಏನು ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ? ಈ ಬಗ್ಗೆ ಗ್ರಾಮಸ್ಥರು 10 ಮನೆಯವರು ದೂರು ಕೊಟ್ಟಿದ್ದಾರೆ. ಅವರ ನೀರು ಹಾಳಾಗಿದೆ, ಅವರಿಗೆ ತೊಂದರೆ ಆಗ್ತಾ ಉಂಟಂತ ಅವರು ದೂರು ಕೊಟ್ಟಿದ್ದಾರೆ. ದೂರು ಅರ್ಜಿಯನ್ನು ನಾವು ತಗೊಂಡು ಇದರ ಮುಂದಿನ ಕ್ರಮಕ್ಕಾಗಿ ನಾವು ಈ ಸಾಂತೂರು ಗ್ರಾಮದಲ್ಲಿ ಎಂಸ್ಯಾಂಡ್ ಕಂಪನಿ ಅಂತ ಹೇಳುವಂಥದ್ದಿದೆ. ಅದು ಅದಾನಿ ಕಂಪನಿಯಿಂದ ಧೂಳು ತೆಗೆಯುವಂಥ ಒಂದು ಘಟಕ ಇದು. ಆದರೆ ಇದರಿಂದ ಪಂಚಾಯತಿಂದ ಯಾವುದೇ ಕ್ರೆಷರಿಗಾಗಲಿ ಅಥವಾ ಇಲ್ಲಿ ಕಟ್ಟಿದಂಥ ಕಟ್ಟಡಕ್ಕಾಗಲಿ ಯಾವುದೇ ಲೈಸೆನ್ಸ್ ಆಗಲಿ ಅಥವಾ ಯಾವುದೇ ತೆರಿಗೆ ಟ್ಯಾಕ್ಸ್ಗಳನ್ನು ಪಂಚಾಯತಿಗೂ ಭರಿಸುವುದಿರುವುದಿಲ್ಲ. ಹಾಗೆ ಇಲ್ಲಿ ಧೂಳುಗಳು ಸಾಂತೂರು ಗ್ರಾಮಕ್ಕೆ ಹೋಗಿ ಕುಡಿಯುವಂಥ ಬಾವಿ ನೀರಿಗೆಲ್ಲ ತೊಂದರೆಯಾಗಿ ಈ ಜನರು ಅದೇ ನೀರನ್ನು ಕುಡಿದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಹಾಗೆ ಸಾಂತೂರು ಗ್ರಾಮಸ್ಥರಿಂದ ಅನೇಕ ಅರ್ಜಿಗಳು ಸಮೇತವಾಗಿ ನೀರಿನ ತೊಂದರೆ ಆಗಿದೆ ಹೇಳುವಂಥದ್ದು ನಮಗೆ ಅರ್ಜಿಗಳು ಸಮೇತವಾಗಿ ಬಂದಿದೆ. ಹಲವಾರು ಸಾಲು ಸರಿಯಾಗಿ ಇವರಿಗೆ ನೋಟಿಸನ್ನು ನಾವು ಬಿಜು ಅನ್ನುವಂಥ ಕಾಂಟ್ರಾಕ್ಟರ್ದಾರಿಗೆ ಕೊಟ್ಟಿದ್ದೇವೆ. ಆದರೆ ಅವರು ಯಾವುದೇ ಒಂದು ಷರತ್ತುಗಳನ್ನು ಅಥವಾ ಪರಿಸರ ಇಲಾಖೆ ಯಾವುದೇ ಷರತ್ತುಗಳನ್ನು ಪಾಲಿಸ್ತಾ ಇಲ್ಲ. ಧೂಳುಗಳನ್ನು ನೀರಿನಲ್ಲಿ ಮುಳುಗಿಸಿಡುವಂಥದ್ದಿದೆ. ಇಲ್ಲದಿದ್ದರೆ ತಾಟ್ಪಲ್ಲಿಂದ ಮುಚ್ಚು ಧೂಳು ಹಾರದೇ ರೀತಿಯಲ್ಲಿ ಅದನ್ನು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕನ್ನುವಂಥದ್ದಿದೆ. ಆದರೆ ಅದನ್ನು ಯಾವುದನ್ನು ಇವರು ಪಾಲಿಸ್ತಾ ಇಲ್ಲ, ತಮ್ಮ ಮನಸ್ಸು ಕಂಡಾಗೆ ನಡೆಸ್ತಾ ಇದ್ದಾರೆ. 3 ಸಲ ನಾನು ನೋಟಿಸ್ ಕೊಟ್ಟಿದ್ದೇನೆ. ಆ ನೋಟಿಸಿಗೊಂದು ಆನ್ಸರನ್ನು ನಮಗೆ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸಾಂತೂರು ಗ್ರಾಮಸ್ಥರಿಗೆ ಮುದರಂಗಡಿ ಗ್ರಾಮ ಪಂಚಾಯತಿಯಲ್ಲಿ ಭಾಳ ತೊಂದರೆ ಆಗಿದೆ. ಅವ್ರ ಕಷ್ಟವನ್ನು ಪರಿಹಾರ ಮಾಡಬೇಕಾದಂಥದ್ದು ಮೇಲಧಿಕಾರಿಗಳಿಗೂ ಉಂಟು, ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಈ ವಿಷಯದಲ್ಲಿ ನಾವು ಗಮನ ತರ್ತೇವೆ. ಆದ್ದರಿಂದ ಇನ್ನು ಮುಂದೆ ಈ ರೀತಿ ಜನರಿಗೆ ತೊಂದರೆ ಆಗದ ರೀತಿಯಿಂದ ಸರಿಯಾಗಿ ಇದು ಘಟಕಗಳು ನಡೆಯುವಂತೆ ಎಲ್ಲ ಇಲಾಖೆಯವರು ಮತ್ತು ನಮ್ಮ ಪಂಚಾಯತ್ ಕ್ರಮ ಕೈಗೊಳ್ಳಲಿಕ್ಕೆ ಮುಂದೆ ಅನುವು ಮಾಡಿಕೊಡ್ಬೇಕಂತ ನಾನು ಎಲ್ಲರ ಮುಖಾಂತರ ಕೇಳ್ಕೊಳ್ತೀನಿ. ಹ್ಯಾಶ್ಟ್ಯಾಗಲ್ಲಿ ಆ್ಯಶಿನಿಂದ ಹೊಯ್ಗೆ ತೆಗೆಯುವ ಒಂದು ಘಟಕವನ್ನು ಆರಂಭಿಸಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಥಳೀಯ ಗ್ರಾಮಸ್ಥರ ಬಾವಿ ಮತ್ತು ಕುಡಿಯೋ ನೀರು ಎಲ್ಲದಕ್ಕೂ ನಮಗೆ ಏನೋ ಬಹಳ ತೊಂದರೆ ಆಗ್ತಾ ಉಂಟು. ಅದರಿಂದ ಅದನ್ನು ನಾವು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ PDO ಅವರಿಗೂ ತಿಳಿಸಿದ್ದೇವೆ. ಅವರು ಇದರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕಾಗಿ ನಾವು ಗ್ರಾಮದವರೆಲ್ಲ ಒಟ್ಟುಗೂಡಿ ಪಂಚಾಯತಿಯವರಿಗೂ ಗ್ರಾಮ ಪಂಚಾಯತಿಯವರಿಗೆ ಲೆಟ್ರ್ ಕೊಟ್ಟು